ಎಸ್, ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಸಾರಿ. ಎಸ್, ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 20ನೇ ಅಧ್ಯಾಯ ಮೈತ್ರೇಯ ವಿದುರ ಸಂವಾದ. ಶ್ಲೋಕ 1. ಶೌನಕ ಉವಾಚ ಮಹಿಂ ಪ್ರತಿಷ್ಠಾಂ ಅದ್ಯಸ್ಯ ಸೌತೆ ಸ್ವಯಂಭುವ ಮನು ಕಾನಿ ಅನ್ವತಿಷ್ಠತ್ ದ್ವಾರಾಣಿ ಮಾರ್ಗಾಯ ಅವರ ಜನ್ಮನ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಅರವಿಂದ್ ಭಕ್ತಿ ವೇದಂ ಸ್ವಾಮಿ ಶಿಲಪ್ರಭುಪಾದ್ ಕಿ ಜೈ. ಶ್ರೀ ಶೌನಕರು ಹೇಳಿದರು, ಸೂತ ಮುನಿಗಳೇ, ಭೂಮಿಯನ್ನು ಮತ್ತೆ ಅದರ ಕಕ್ಷೆಯಲ್ಲಿ ಇರಿಸಿದ ಬಳಿಕ ಮುಂದೆ ಹುಟ್ಟಲಿರುವ ವ್ಯಕ್ತಿಗಳಿಗೆ ಮುಕ್ತಿಪಥವನ್ನು ತೋರಿಸಲು ಸ್ವಯಂಭೂಮನು ಏನು ಮಾಡಿದರು? ಶೌನಕಾದಿ ಋಷಿಗಳು ಹೇಳುವಂಥದ್ದು ಸೂತ ಮುನಿ ಹತ್ರ ಎಂತ ಸ್ವಯಂಭೂಮನು ಎಂತ ಮಾಡಿದ ಅಂತ. ಮತ್ತೆ ಅದರ ಕಕ್ಷೆಯಲ್ಲಿ ಇರಿಸಿದ ಬಳಿಕ ಮುಂದೆ ಅಂದ್ರೆ ಈಗ ಹಿರಣ್ಯಾಕ್ಷನ ವಧೆ ಆಯಿತು, ಈಗ ವಾಪಸ್ ಭೂಮಿಯನ್ನು ರಕ್ಷಣೆ ಮಾಡಿದರು ಭಗವಂತ. ಈಗ ಸ್ವಯಂಭೂಮನು ಎಂತ ಮಾಡಿದ ಅಂತ. ಈಗ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಒಂದು ಅಂತ ಹೇಳುವಂಥದ್ದು ಸೆಂಟೆನ್ಸ್ ಉಂಟು, ಇಲ್ಲಿ ಬರ್ತದೆ. ಎಸ್, ಲೌಕಿಕ ಸುಖಭೋಗಗಳನ್ನು ಅನುಭವಿಸಲು ಭೌತಿಕ ಜಗತ್ತಿಗೆ ಬರುವ ಬದ್ಧ ಜೀವಿಗಳ ಮೋಕ್ಷಕ್ಕಾಗಿ ಮನು ಧಾರ್ಮಿಕ ವಿಧಿ ನಿಯಮಗಳನ್ನು ಸೃಷ್ಟಿಸುತ್ತಾನೆ ಎಂದು ಇಲ್ಲಿ ತಿಳಿಯಲಾಗಿದೆ. ಈ ಭೌತಿಕ ಜಗತ್ತಿನಲ್ಲಿ ಸಂತೋಷ ಪಡಲು ಬಯಸುವ ಯಾವುದೇ ವ್ಯಕ್ತಿಗೆ ಸುಖ ಪಡಲು ಎಲ್ಲ ಸೌಲಭ್ಯವನ್ನು ಕಲ್ಪಿಸಿಕೊಡುವಷ್ಟು ಭಗವಂತನು ಉದಾರಿಯಾಗಿದ್ದಾನೆ. ಅದೇ ವೇಳೆಯಲ್ಲಿ ಅವನಿಗೆ ಮುಕ್ತಿ ಪಥವನ್ನು ತೋರಿಸಲಾಗಿದೆ. ಅಂದ್ರೆ ಇಲ್ಲಿ ಎಂತ ಹೇಳುವಂಥದ್ದು, ನಮಗೆ 2 ಪ್ಲೇಟಲ್ಲಿ, ಒಂದು ಪ್ಲೇಟಲ್ಲಿ ಕೃಷ್ಣ ಪ್ರಜ್ಞೆ, ಇನ್ನೊಂದು ಪ್ಲೇಟಲ್ಲಿ ಇಂದ್ರಿಯ ಸುಖ. ಕೃಷ್ಣ ಪ್ರಜ್ಞೆ ಅಂದ್ರೆ ಗುಲಾಬ್ ಜಾಮೂನ್, ಇಂದ್ರಿಯ ಸುಖ ಅಂದ್ರೆ ಮಲ. ಈಗ ನಾವು ಡಿಸೈಡ್ ಮಾಡಬೇಕು. ಆದ್ರೆ ಭಗವಂತ ಕೃಷ್ಣ ಇಸ್ ಸೋ ಕೈಂಡ್. ನಿಮ್ಗೆ ನಿಮ್ಮ ಇಚ್ಛೆಗಳನ್ನೆಲ್ಲ ಈಡೇರಿಸ್ತಾನೆ ಭಗವಂತ. ನಮ್ಮ ಇಚ್ಛೆಗಳನ್ನೆಲ್ಲ ಈಡೇರಿಸ್ತಾನೆ. ಆದ್ರೆ ಈಗ ನಮ್ಮ ಇಚ್ಛೆಗಳು ಫೂಲಿಶ್ ಡಿಸೈರ್ಸ್, ಮೂರ್ಖತನದ ಇಚ್ಛೆಗಳು. ಹೇಗೆ ಅಂದ್ರೆ, ನಿಮಗೊಂದು ಉದಾಹರಣೆ ಹೇಳ್ತೇನೆ. ಈಗ ಒಂದು ಮಗು, ಒಂದು 5 ವರ್ಷದ ಮಗು, 5 ವರ್ಷದ ಮಗು ಜಾತ್ರೆಗೆ ಹೋಗುವಂಥದ್ದು, ದೊಡ್ಡ ಜಾತ್ರೆ, ತಂದೆ ಕರ್ಕೊಂಡು ಹೋಗುವಂಥದ್ದು. ತಂದೆ ಫಸ್ಟಿಗೆ ಹೇಳ್ತಾರೆ, ನಿನಗೆ ನಾನು ಒಂದು ಆಟದ ಸಾಮಾನು ಕೊಡ್ತೇನೆ, ಯಾವುದೇ ಇರಲಿ, ಬಸ್, ಲಾರಿ, JCB, ಜೀಪ್, ಕಾರ್, ಯಾವುದೇ ಇರಲಿ, ಒಂದು ಕೊಡ್ತೇನೆ. ಫಸ್ಟಿಗೆ ಅದು ಡೀಲ್ ಆಗ್ತದೆ. ಹಾಗೆ ಜಾತ್ರೆಗೆ ಹೋಗ್ತಾರೆ. ತುಂಬಾ ಒಂದು 10,000 ಜನ ಇದ್ದಾರೆ, ದೊಡ್ಡ ಜಾತ್ರೆ. ಅಂದ್ರೆ ತುಂಬಾ ಈ ಆಟದ ಸಾಮಾನೆಲ್ಲ ಇರುವಂಥದ್ದು ತುಂಬಾ ಉಂಟು. ಹಾಗೆ ಮಗುವಿಗೆ ಟೆಂಪ್ಟ್ ಆಗ್ತದೆ. ಮಗುಗೆ ಅಂದ್ರೆ ಮಕ್ಕಳಿಗೆ ಡಿಸೈರ್, ಮಕ್ಕಳಿಗೆಲ್ಲ ನಮಗೆ ಕೂಡ ಆಗ್ತದೆ, ಅದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು. ಹಾಗೆ ಎಂತಾಯ್ತು ಅಂದ್ರೆ, ಮಗು ತಂದೆ ಹತ್ರ ಕೇಳ್ತಾರೆ, ಅಪ್ಪ ನನಗೆ ಫಸ್ಟಿಗೆ JCB ಬೇಕು, ಮತ್ತೆ ನನಗೆ ಲಾರಿ ಬೇಕು, ಮತ್ತೆ ನನಗೆ ಬಸ್ ಬೇಕು, ಮತ್ತೆ ನನಗೆ ಜೀಪ್ ಬೇಕು, ನನಗೆ ವಿಮಾನ ಬೇಕು, ನನಗೆ ಕಾರ್ ಬೇಕು, ನನಗೆ 407 ಬೇಕು. ತುಂಬ ಆಟೋ ಸಾಮಾನು ಉಂಟು.
ಎಲ್ಲ ಬೇಕು ಬೇಕು, ಒಂದು 15 ಐಟಮ್ ಬೇಕು ಒಂದು ಮಗುವಿಗೆ. ತಂದೆ ಹೇಳ್ತಾರೆ ಇಲ್ಲ ನಾನು ಕೊಡುವುದಿಲ್ಲ. ಇವೆಂತಂದ್ರೆ ಮಗು ನೆಲದಲ್ಲಿ ರೋಲ್ ಆಗ್ತಾ ಇದ್ದಾನೆ, ತಿರುಗ್ತಾ ಇದ್ದಾನೆ, ನನಗೆ ಬೇಕು ಬೇಕು, ಇಲ್ಲ ಬರುವುದಿಲ್ಲ. ಲಾಸ್ಟ್ಗೆ ತಂದೆ ಎಂತ ಮಾಡುವಂಥದ್ದು, ತಂದೆ ಎಲ್ಲವನ್ನು ತೆಗೆದು ಕೊಡುವಂಥದ್ದು. ಯಾಕೆಂದ್ರೆ ಹಾಗೆ ಹಠ ಹಿಡಿದಿದ್ದಾನೆ. ನಾವು ಕೂಡ ಸೇಮ್ ಹೀಗೆ ನಾವು ಮಾಡುವಂತ ಕಾರ್ಯ ಭಗವಂತನಿಗೆ ಇಚ್ಛೆ ಇಲ್ಲ, ಚೂರು ಕೂಡ ಇಚ್ಛೆ ಇಲ್ಲ. ಆದ್ರೆ ನಾವು ಹಠ ಹಿಡ್ದಿದ್ದೇವೆ, ನನಗೆ ಬೇಕು 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 ಅಂತ. ಎಂತ ಮಾಡುವಂಥದ್ದು ಭಗವಂತ ಲಾಸ್ಟಿಗೆ ಸ್ಯಾಂಕ್ಷನ್ ಮಾಡ್ತಾನೆ. ಇಷ್ಟ ಇಲ್ಲದೆ ಸ್ಯಾಂಕ್ಷನ್ ಮಾಡೋದಂದ್ರೆ ಪರಮಾತ್ಮ ಇದ್ದಾನೆ, ಫಸ್ಟ್ಗೆ ಪರಮಾತ್ಮ ಕೂಡ ಕೊಡ್ಲಿಕ್ಕೆ ಮನಸ್ಸೇ ಇಲ್ಲ, ಲಾಸ್ಟಿಗೆ ನಾವು ಒತ್ತಾಯ ಮಾಡ್ತೇವೆ. ಲಾಸ್ಟಿಗೆ ಪರಮಾತ್ಮ ಎಂತ ಮಾಡುವಂಥದ್ದು, ಎಸ್ ಓಕೆ ಓಕೆ ಓಕೆ. ಮನಸ್ಸಿಲ್ಲದ ಮನಸ್ಸಲ್ಲಿ ನಮ್ದು ಸೇಮ್ ಇಂಥದೇ ಕಂಡೀಷನ್. ಯಾಕೆ ಭಗವಂತನಿಗೆ ನಾವು ಮಾಡುವಂಥದ್ದು ಇಷ್ಟ ಇಲ್ಲ? ಯಾರು ಹೇಳ್ತೀರಿ? ಯಾಕೆ ನಮ್ಮ ಇಚ್ಛೆಗಳು ಭಗವಂತನಿಗೆ ಇಷ್ಟ ಇಲ್ಲ? ಹ್ಯಾಂಡ್ ರೇಸ್ ಮಾಡಿ. ಯಾಕೆ ನಮ್ಮ ಇಚ್ಛೆ ಭಗವಂತನಿಗೆ ಇಚ್ಛೆ ಇಲ್ಲ? ಎಸ್ ಮಲ್ಲಿಕಾ ಮಾತಾಜಿ, ಹರೇ ಕೃಷ್ಣ ಹೇಳಿ. ಪ್ರಭುಜಿ, ನಮ್ಮ ಇಚ್ಛೆಗಳು ಪೂರ ಐಹಿಕವಾದ ಇಚ್ಛೆಗಳು. ಈ ಇಚ್ಛೆಗಳು ನಮ್ಮನ್ನು ಭೌತಿಕ ಬಂಧನಕ್ಕೆ, ಈ ಜಗತ್ತಿಗೆ ಬಂಧನ ಮಾಡಿಬಿಡುತ್ತೆ. ಆದ್ರೆ ಭಗವಂತನಿಗೆ ನಮ್ಮನ್ನು ಹಿಂದೆ ಕರ್ಕೊಂಡು ಅವನ ಲೋಕಕ್ಕೆ, ನಮ್ಮ ಸ್ವಸ್ಥಾನದಲ್ಲಿ ಅಲ್ಲಿ ಇಡಬೇಕು, ಅಲ್ಲಿ ಆನಂದದಿಂದ ಇಡಬೇಕು ಅಂತ ಆಸೆ ಇದೆ. ಅದಕ್ಕೆ ಎಸ್ ಓಕೆ, ವೆರಿ ಗುಡ್ ವೆರಿ ಗುಡ್. ನೋಡಿ ಎಂತಂದ್ರೆ, ನಾನು ಸ್ವಲ್ಪ ಆಡ್ ಮಾಡ್ತೇನೆ ಅದಕ್ಕೆ. ಭಗವಂತನ ಸೇವೆ ಮಾಡುವ ನಮ್ದು ಇಚ್ಛೆವೇ ಇಲ್ಲ. ಅದನ್ನು ಬಿಟ್ಟು ಎಲ್ಲ ಇಚ್ಛೆಗಳುಂಟು. ಅವರ ಸೇವೆ, ಇವರ ಸೇವೆ, ಇವರ ಸೇವೆ, ಅವರ ಸೇವೆ, ಅದು ಸೇವೆ, ದೇಶ ಸೇವೆ, ಆ ಸೇವೆ, ಸಮಾಜ ಸೇವೆ, ಇನ್ನೊಂದು ಸೇವೆ, ಮತ್ತೊಂದು ಸೇವೆ. ಫಸ್ಟಿಗೆ ನಮ್ದೇ ಸೇವೆ ಮಾಡುವಂಥದ್ದು. ಮತ್ತೆ ನಮ್ಮ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್, ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಣ್ಣ, ಅಕ್ಕ, ಮತ್ತೆ ನಮ್ಮ ಕುಟುಂಬ, ಅವು ಜಾಸ್ತಿ ಆಗ್ತವೆ, ಸ್ಪ್ರೆಡ್ ಆಗುವಂಥದ್ದು. ಮತ್ತೆ ನಮ್ಮ ಸೊಸೈಟಿ, ಮತ್ತೆ ಸೊಸೈಟಿ ಆದಮೇಲೆ ನಮ್ಮ ತಾಲೂಕು ಆದ ನಮ್ಮ ಜಿಲ್ಲೆ ಆದ್ಮೇಲೆ ನಮ್ಮ ರಾಜ್ಯ ಆದ ನಮ್ಮ ದೇಶ. ಇದು ಯಾವುದು ಮಾಡದಿದ್ರು ಒಂದು ನಾಯಿಯ ನೆಡ್ತೇವೆ ಅಂತೆ ಪ್ರಭುಪಾದ ಹೇಳುವಂಥದ್ದು. ನಾಯಿಯ ಸೇವೆ ಮಾಡ್ತೇವೆ. ಯಾಕೆಂದ್ರೆ ಸೇವೆ ಮಾಡುವುದು ನಮ್ಮ ಪ್ರಜಾಪ್ರಭುತ್ವ ಹಕ್ಕು, ಕಾನ್ಸ್ಟಿಟ್ಯೂಷನಲ್ ರೈಟ್. ಸರ್ವ್ ಮಾಡಲೇಬೇಕಂತೆ. ಹಾಗಾಗಿ ನಮ್ಮ ಈ ಇಚ್ಛೆಗಳು ಭಗವಂತನ ಸೇವೆಗೆ ಮ್ಯಾಚ್ ಆಗುವುದಿಲ್ಲ. ಅದಕ್ಕೆ ಭಗವಂತನಿಗೆ ಇಷ್ಟ ಇಲ್ಲ. ಆದ್ರೆ ನಮ್ದು ಬೇರೆ ಇಚ್ಛೆಗಳು. ಇದು ನಮ್ಮ ಪ್ರಾಬ್ಲಮ್. ಎಸ್, ಈಗ ಪ್ರಭುಪಾದ್ ಹೇಳುವಂಥದ್ದು ಸ್ವಲ್ಪ ನಾನು ಪಾಯಿಂಟ್ ಹೇಳ್ತೇನೆ. ಓಕೆ ನೋಡಿ, ಪ್ರಭುಪಾದ್ ಹೇಳುವಂಥದ್ದು, the living being first of all desires and the Lord supplies the desirable in proportion to the degree of qualification. ಅಂದ್ರೆ ನಾವು ಫಸ್ಟಿಗೆ ಡಿಸೈರ್ ಮಾಡುವಂಥದ್ದು, ಮತ್ತೆ ಭಗವಂತ ನಮ್ಮ ಕ್ವಾಲಿಫಿಕೇಶನ್ ಎಷ್ಟುಂಟು ಅಷ್ಟಕ್ಕೆ ಸಪ್ಲೈ ಮಾಡ್ತಾನೆ. ನೋಡಿ, ಈಗ ಭಗವಂತ ಹಾಗೆ ಮಾಡಿ ಇಲ್ಲ, ನಮ್ಗೆ ಕ್ವಾಲಿಫಿಕೇಶನ್ ಇಲ್ಲ. ನಮ್ದು ಕ್ವಾಲಿಫಿಕೇಶನ್ ಎಷ್ಟುಂಟು ಅಷ್ಟು ನಮ್ಗೆ ಸಪ್ಲೈ ಮಾಡ್ತಾನೆ. ಎಲ್ಲ ಇಚ್ಛೆ ನಮ್ದು. ಪ್ರಭುಪಾದ ಹೇಳುವಂಥದ್ದು, ದ ಹಾಗ್ ಅಂದ್ರೆ ಹಂದಿಗೆ ಇಚ್ಛೆ ಅಂತ ಮಲ ತಿನ್ನುವಂಥದ್ದು ಕೃಷ್ಣ ಸ್ಯಾಂಕ್ಷನ್ ಮಾಡ್ತಾನೆ. ನಾಯಿ ಇಚ್ಛೆ ಅಂತಂದ್ರೆ ಅನ್ನೆಸರ್ಲಿ ಬಾರ್ಕಿಂಗ್, ಕೃಷ್ಣ ಸ್ಯಾಂಕ್ಷನ್ ಮಾಡ್ತಾನೆ. ಎಸ್, ಇಫ್ ಯು ವಾಂಟ್ ಟು ಬಾರ್ಕ್ ಯು ಕ್ಯಾನ್ ಟೇಕ್ ಡಾಗ್ಸ್ ಲೈಫ್. ಸ್ಯಾಂಕ್ಷನ್ ಮಾಡ್ತಾನೆ. ನಿಮ್ಗೆ ಎಂತ ಬೇಕು ಅದನ್ನು ಸ್ಯಾಂಕ್ಷನ್ ಮಾಡ್ತಾನೆ. ಈಗ ಪ್ರಭುಪಾದ ಹೇಳುವಂಥದ್ದು, ಈಗ ಒಬ್ಬನಿಗೆ ಹೈಕೋರ್ಟ್ ಜಡ್ಜ್ ಆಗ್ಬೇಕಿದ್ರೆ ಈ ಶುಡ್ ಹ್ಯಾವ್ ದಿ ಕ್ವಾಲಿಫಿಕೇಶನ್, ನಾಟ್ ದ ಸಿಂಪ್ಲಿ ಐ ಆಮ್ ಸೇಯಿಂಗ್. ಹೇಗಂದ್ರೆ ನನಗೆ ಹೈಕೋರ್ಟ್ ಜಡ್ಜ್ ಆಗ್ಬೇಕು, ಕ್ವಾಲಿಫಿಕೇಶನ್ ಎಷ್ಟು ಟು LLB, ಎಷ್ಟು ಟು LLM, ಎಷ್ಟು ರೈಟ್ ಎಕ್ಸಾಮ್, ಜಡ್ಜಿದ ಎಕ್ಸಾಮ್ ಬರೀಬೇಕವ.
ಹಾಗೆ ಆಗ್ತದ ನನಗೆ ಜಡ್ಜ್ ಆಗ್ಬೇಕು? ಇಲ್ಲ, ಹಾಗೆ ಆಗ್ಲಿಕ್ಕೆ ಆಗೋದಿಲ್ಲ. ನೋಡಿ, ಪ್ರಭುಪಾದ ಹೇಳೋ ಒಂದು ಸೆಂಟೆನ್ಸ್ ಹೇಳ್ತೇನೆ. ಇಫ್ ಎ ಮ್ಯಾನ್ ವಾಂಟ್ಸ್ ಟು ಬಿ high court judge, he must have acquired the necessary qualification. Not only that, it depends also in the disposition of the authority concerned, who can avert upon the man to become a high court judge. Simply acquisition of the qualification of high court judge is not sufficient to occupy the post. A qualification untu, adu kuda agudilla andre ಮತ್ತೆ ಎಂತ? This must be awarded by the mercy of the superior authority. ತುಂಬಾ ಮಂದಿ ಎಕ್ಸಾಮ್ ಬರೀತಾರೆ, ಎಲ್ಲರೂ ಆಗ್ತಾರ? ಇಲ್ಲ, ಎಲ್ಲರೂ ಆಗುವುದಿಲ್ಲ. ಅದಕ್ಕೆ ಕೂಡ ಮರ್ಸಿ ಬೇಕಂದ್ರೆ ಜಡ್ಜ್ ಆಗ್ಲಿಕ್ಕೆ. ಅಥಾರಿಟಿ, ಸುಪೀರಿಯರ್ ಅಥಾರಿಟಿ. Simply the Lord awards to the living being in proportion to the achievement one's necessary qualification, karma, and those qualifications are not sufficient if there is no mercy of the Lord. ಅಂದ್ರೆ ಇದರ ಅರ್ಥ ಎಂತಂದ್ರೆ ಭಗವಂತನ ಕೃಪೆಯಿಂದ ಆಗುವಂಥದ್ದು. ಜಡ್ಜ್ ಎಕ್ಸಾಮ್ ಬರೆದು ಎಲ್ಲ ಆಗಿದೆ, ಅದು ಹಾಗೆ ಕೂಡ ಜಡ್ಜ್ ಆಗುವುದಿಲ್ಲ. he will be just a lawyer. मेरे 9 बज रहे, ये 20 मिनट ಆಗುವುದಿಲ್ಲ. ಕೃಪೆ ಬೇಕು. ಹಾಗಾಗಿ ಕೃಪೆಯಿಂದ ಆಗುವಂಥದ್ದು, ಕೃಪೆಯಿಂದ ಆಗುವಂಥದ್ದು. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ನಮಗೆ ಭಗವಂತನ ಹತ್ರ ಎಂತ ಕೇಳ್ಬೇಕಂತ ಗೊತ್ತಿಲ್ಲ ಅಂತೆ, ಎಂತ ಕೇಳ್ಬೇಕಂತ ಗೊತ್ತಿಲ್ಲ. ಈಗ ನಮ್ದು ಕಾನ್ಸ್ಟಿಟ್ಯೂಷನ್ ಪೊಸಿಷನ್ ಎಂತ ಅಂದ್ರೆ, ಜೀವೇರ ಸ್ವರೂಪ ನಿತ್ಯ ಕೃಷ್ಣದಾಸ್, ನಾವು ಭಗವಂತನ ನಿತ್ಯ ಸೇವಕರು, ನಿತ್ಯ ಸೇವಕರು. ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಪೊಸಿಷನ್. ಹಾಗಾಗಿ ನಮ್ದು ಕಾನ್ಸ್ಟಿಟ್ಯೂಷನ್ ಪೊಸಿಷನ್ ಗೊತ್ತಾದ ಮೇಲೆ ನಾವು ಭಗವಂತನ ಹತ್ರ ಎಂತ ಕೇಳ್ತೇವೆ? ಎಸ್, ಯಾರು ಹೇಳ್ತೀರಿ? ಈಗ ನಮ್ದು ಪ್ರಜಾಪ್ರಭುತ್ವ ಹಕ್ಕು ಪೊಸಿಷನ್, ಕಾನ್ಸ್ಟಿಟ್ಯೂಷನ್ ಪೊಸಿಷನ್ ಎಂತ? ಜೀವರ ಸ್ವರೂಪ ನಿತ್ಯ ಕೃಷ್ಣದಾಸ್. ಈಗ ನಮ್ಗೆ ಗೊತ್ತಾಯ್ತು, ಮತ್ತೆ ನಾವು ಭಗವಂತನ ಹತ್ರ ಎಂತ ಸೇವೆ ಕೇಳ್ತೇವೆ? ಭಕ್ತಿ ಸೇವೆ ಕೊಡು ಅಂತ, ಭಕ್ತಿ ಸೇವೆ ಕೊಡು ಅಂತ ಕೇಳ್ತೇವೆ. ಎಸ್, ಬೇರೆಯವರು? ಎಸ್, ಮಲ್ಲಿಕಾ ಮಾತಾ, ದೇವರದು ಭಕ್ತಿ ಇದ್ರೆ ಸಾಕು ಅಂತ. ಮಲ್ಲಿಕಾ ಮಾತಾ ಹೇಳಿ. ಎಸ್, ಕೃಷ್ಣ ಪ್ರಭುಜಿ, ನಿನ್ನ ಭಕ್ತಿ ಸೇವೆ ಮಾಡ್ಲಿಕ್ಕೆ ನಂಗೆ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಕೊಡ್ತಾ ಇರುವಂತ ಪ್ರಭುಜಿ. ಇದಕ್ಕೆ ಪ್ರಭುಪಾದ ವರ್ಡ್ ಯೂಸ್ ಮಾಡುವುದು ಟ್ರಾನ್ಸೆಂಡೆಂಟಲ್ ಸರ್ವಿಸ್, ದಿವ್ಯವಾದ ಸೇವೆ. The Lord, for being accepted in the transcendental association of the Lord, in order to render transcendental loving service. ಅದು ಟ್ರಾನ್ಸೆಂಡೆಂಟಲ್ ಅಂದ್ರೆ ದಿವ್ಯ, ಇಲ್ಲಿರಲ್ಲ ಅದು. ಆ ಸೇವೆ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಡು. ಇದನ್ನ ನಾವು ಕೇಳ್ಬೇಕು ಭಗವಂತನ ಹತ್ರ. ಆದ್ರೆ ನಾವು ಕೇಳುವಂಥದ್ದು ಎಂತ? ನಾವು ಕೇಳುವಂಥದ್ದು ಯಾವುದು ನಾವು ಜಗ್ದಿದ್ದೇವೆ ಅದನ್ನೇ. ಪುನಃ ಪುನಃ ಚರ್ಪಿತ ಶವನಾನ ಚೂವಿಂಗ್ ದ ಚೂ. ನಾವು ಈ ಟೆಂಪರರಿ ಈ ಹ್ಯಾಪಿನೆಸ್ ಇಲ್ಲದ ಬ್ಯೂಟಿಗೆ ನಾವು ಅಟ್ರಾಕ್ಟ್ ಆಗಿದ್ದೇವೆ. ನಮಗೆ ನಿಜವಾದ ಹ್ಯಾಪಿನೆಸ್ ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ ನಾವು ಕೇಳುವಂಥದ್ದು ಎಂತ? ಇಂಥದ್ದೇ ಕೇಳುವಂಥದ್ದು. ಅದಕ್ಕೆ ನಾವು ಕೇಳುವುದಿಲ್ಲ ಭಗವಂತನ ಹತ್ರ, ನನಗೆ ಟ್ರಾನ್ಸೆಂಡೆಂಟಲ್ ಸರ್ವಿಸ್ ಕೊಡುವ ಅಂತ. ಆದ್ರೆ ಭಗವಂತ ಎಷ್ಟು ಕೈಂಡ್ ಅಂದ್ರೆ, ನಾವು ಕೇಳಿದನ್ನೆಲ್ಲ ಕೊಡ್ತಾನೆ.
ಕೇಳಿದನ್ನೆಲ್ಲ ಕೊಡ್ತಾನೆ. ಕೆಲವೊಮ್ಮೆ ಅದು ಕೆಟ್ಟದಿರ್ತದೆ, ಆದ್ರೂ ಕೂಡ ಭಗವಂತ ಫಸ್ಟ್ಗೆ ಕೊಡ್ಲಿಕ್ಕೆ ಮನಸ್ಸು ಇರುವುದಿಲ್ಲ, ಅದು ನಾವು ಹಠ ಹಿಡಿದ್ದೇವೆ, ಆಗ ಭಗವಂತ ಕೊಡ್ತಾನೆ. ತುಂಬಾ ಭಗವಂತನಿಗೆ ತುಂಬಾ ಕಂಪ್ಯಾಷನ್. ಹೀಗೆ ಪ್ರಭುಪಾದ ಇರುವಂತದ್ದು, ಬದ್ಧ ಜೀವಿಗೆ ನರಕಕ್ಕೆ ಹೋಗ್ಲಿಕ್ಕೆ ಇಚ್ಛೆ ಇದ್ರೆ ಭಗವಂತ ಸ್ಯಾಂಕ್ಷನ್ ಮಾಡ್ತಾನೆ. ಇನ್ನೊಂದು ಜೀವಿಗೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಇಚ್ಛೆ ಇದ್ರೆ ಭಗವಂತ ಸ್ಯಾಂಕ್ಷನ್ ಮಾಡ್ತಾನೆ. ಅಂದ್ರೆ ಬೇರೆ ಬೇರೆ ಭಗವಂತ ಆಪ್ಷನ್ ಇಟ್ಟಿದ್ದಾನೆ, ಎಂತ ಬೇಕು ನಿನ್ಗೆ. ಈಗ ಫ್ರೂಟ್ಸ್ ಅಲ್ಲಿ ವೆರೈಟಿ, ಹೇಗಂದ್ರೆ ವಾಟರ್ಮೆಲನ್, ಪೈನಾಪಲ್, ಮತ್ತೆ ಆಪಲ್, ಮತ್ತೆ ಬನಾನಾ, ಚಿಪ್ಪರ್ ಎಲ್ಲ ಕಟ್ ಮಾಡಿ ಇಡ್ತಾರೆ ಈ ದೊಡ್ಡ ದೊಡ್ಡ ಹೋಟೆಲಲ್ಲಿ. ಬೆಳಿಗ್ಗೆದು ಎಂತ ಹೇಳುವ ಟಿಫಿನಿಗೆ ಬಫೆ, ಅದರಲ್ಲಿ ಒಂದು ವೆರೈಟೀಸ್ ಇರ್ತದೆ, ಒಂದು 8 ಫ್ರೂಟ್ಸ್ ಇರ್ತದೆ. ನಾವು ಸೆಲೆಕ್ಟ್ ಮಾಡ್ಬೇಕು ಯಾವ ತಿನ್ಬೇಕಂತ. ಮತ್ತೆ ಜ್ಯೂಸ್ ಕೂಡ ಹಾಗೆ ಬೇರೆ ಬೇರೆ ವೆರೈಟಿ ಇರ್ತದೆ. ಹಾಗೆ ಭಗವಂತ ನಮ್ಗೆ ಬೇರೆ ಬೇರೆ ವೆರೈಟಿ ಕೊಟ್ಟಿದ್ದಾನೆ. ಇಂಥ ಬೇರೆ ಬೇರೆ ವೆರೈಟಿ. ಎಸ್, ನಿನ್ಗೆ ಇಲ್ಲಿ ದೇಶದ ಮೇಲೆ ತುಂಬಾ ಅಭಿಮಾನ ಉಂಟು, ಇಲ್ಲೇ ಹುಡ್ತೀಯ ನೀನು, ದೇಶ ಸೇವೆ ಮಾಡಿ ಇಲ್ಲೇ ಮತ್ತೆ ಹುಡ್ಲಿಕ್ಕೆ ಸಿಗ್ತದಂತ. ಕೆಲವರಿಗೆ ತುಂಬಾ ಪುಣ್ಯ ಗಳಿಸುವ ಇಚ್ಛೆ ಇರ್ತದೆ, ಎಸ್ ಸ್ವರ್ಗಲೋಕಕ್ಕೆ ಹೋಗ್ತೀಯ. ಕೆಲವರು ಎಲ್ಲ ಬೇಡದು ಮಾಡ್ತಾರೆ, ನರಕ. ಕೆಲವರಿಗೆ ಪಿತೃಗಳ ಈಗ ನೆಕ್ಸ್ಟ್ ಬರ್ತದೆ ಯಾವಾಗ, ಜಸ್ಟ್ ದಸರಾಕ್ಕಿಂತ ಮುಂಚೆ ಪಿತೃಗಳಿಗೆ ಇದು ಮಾಡುವಂಥದ್ದು. ಹಾಗೆ ಅದು ಪಿತೃಲೋಕಕ್ಕೆ. ಕೆಲವರು ಮಂಗಳೂರಲ್ಲಿ ಭೂತದು ಜಾಸ್ತಿ ಆರಾಧನೆ, ಭೂತಲೋಕಕ್ಕೆ. ಕೃಷ್ಣನ ಪೂಜೆ ಮಾಡಿದ್ರೆ ಕೃಷ್ಣನ ಧಾಮಕ್ಕೆ. ಹಾಗೆ ಭಗವಂತ ಎಂತ ನಮ್ಗೆ ಬೇರೆ ಬೇರೆ ಆಪ್ಷನ್ ಇಟ್ಟಿದ್ದಾನೆ. ಈಗ ನಾವು ಡಿಸೈಡ್ ಮಾಡ್ಬೇಕು, ನಮ್ಗೆ ಯಾವ್ದು ಬೇಕೋ ಗ್ರಾಂಟ್ ಮಾಡೋದು, ಸ್ಯಾಂಕ್ಷನ್ ಮಾಡ್ತಾನೆ. ಭಗವಂತನನ್ನು ನಾವು ದೂರಬಾರ್ದು. ನಮ್ದು ಪ್ರಾಬ್ಲಮ್ ಎಂತಂದ್ರೆ ನಾವು ಭಗವಂತನನ್ನು ದೂರುವಂಥದ್ದು. ಭಗವಂತನ ನಾವು ದೂರುವಂಥದ್ದು. ಭಗವಂತನ ನಾವು ದೂರಬಾರದು. ಭಗವಂತ ಪಾರ್ಶಾಲಿಟಿ ಮಾಡುವುದಿಲ್ಲ. ಭಗವಂತ ನಮಗೆ ಸ್ಯಾಂಕ್ಷನ್ ಮಾಡುದು ಯಾಕೆ? ನಮ್ದು ಇಚ್ಛೆ ಉಂಟು, ಅದು ಪ್ರಬಲ ಇಚ್ಛೆ, ಸ್ಯಾಂಕ್ಷನ್ ಮಾಡ್ತಾನೆ. ಅದು ಆದ ಮೇಲೆ ನಮ್ಗೆ ಈಗ ಆಗಬಾರ್ದು ಅಂತ ಆಗ್ತದೆ. ಆದ್ರೆ ಇಚ್ಛಿಸುದು ಯಾರು? ನಾವೇ. ಈಗ ನಮ್ಮ ಹೃದಯದಲ್ಲಿ ನಮ್ಗೆ ಇಂಟೆನ್ಸ್ ಡಿಸೈರ್ ಇರ್ತದೆ. ಯಾವುದಕ್ಕೆ? ಭಗವಂತನ ಸೇವೆಗೆ ಅಲ್ಲ. ಭಗವಂತನ ಸೇವೆಗೆ ಇಂಟೆನ್ಸ್ ಡಿಸೈರ್ ಇಲ್ಲ. ಬೇರೆ ಬೇರೆಯವರಿಗೆ ಬೇರೆ ಬೇರೆ ಇಂಟೆನ್ಸ್ ಡಿಸೈರ್ ಇರ್ತದೆ. ಆದ್ರೆ ಭಕ್ತನಿಗೆ ಭಗವಂತನ ಸೇವೆಯಲ್ಲಿ ಇಂಟೆನ್ಸ್ ಡಿಸೈರ್ ಇರುವಂತದ್ದು. ಭಗವಂತ ಅದನ್ನು ಸ್ಯಾಂಕ್ಷನ್ ಮಾಡ್ತಾನೆ. ಹಾಗಾಗಿ ಈಗ ನಾವು ಎಂತ ಮಾಡಬೇಕು? ಇಂಟೆನ್ಸ್ ಡಿಸೈರ್ ಇರಲಿ, ಆದ್ರೆ ಅಲ್ಲಿ ನಾವು ಜಸ್ಟ್ ಚೇಂಜ್ ಮಾಡ್ಬೇಕು. ಎಂತ? ಕೃಷ್ಣನಿಗೆ. ನಾವೀಗ ಭೌತಿಕ ಇದಕ್ಕೆ, ಕೆಲವರು ಹಣ ಮಾಡಲಿಕ್ಕೆ ಇಂಟೆನ್ಸ್ ಡಿಸೈರ್, ಕೆಲವರು ಬೇರೆ ಬೇರೆ ಬರ್ತದೆ, ಮಕ್ಕಳಿಗೋಸ್ಕರ, ಇನ್ನೊಬ್ಬರಿಗೆ ಮತ್ತೊಂದು ಇನ್ನೊಂದು. ಅಂದ್ರೆ ನಿಮ್ಮ ಒಳಗೆ ಎಂತ ಉಂಟು ನನಗೆ ಗೊತ್ತಿಲ್ಲ, ನಾನು ಬಂದು ಕೈ ಹಾಕ್ಲಿಲ್ಲ, ಆದ್ರೆ ಇಂಟೆನ್ಸ್ ಡಿಸೈರ್ ಉಂಟು ನಮ್ಗೆ. ಎಸ್, ನಮ್ಗೆ ಇಂಟೆನ್ಸ್ ಡಿಸೈರ್ ಉಂಟಾ ಇಲ್ವಾ? ಎಸ್, ಹರೇ ಕೃಷ್ಣ. ಉಂಟು. ಆದ್ರೆ ಭಗವಂತನ ಸೇವೆಗೆ ಉಂಟಾ? ಇಲ್ಲ. ಓಕೆ, ಈಗ ಇಂಟೆನ್ಸಿಗೆ ಅಂತ ಹೇಳುವಂಥದ್ದು ಪ್ರಬಲವ? ಪ್ರಬಲ. ಇಂಟೆನ್ಸಿಗೆ ಕನ್ನಡದಲ್ಲಿ ಯಾವ ವರ್ಡ್ ಹೇಳುವಂಥದ್ದು? ಪ್ರಬಲ ಪ್ರಬಲ ಇಚ್ಛೆ ಹೇಳುವಂಥದ್ದಾ? ಕಠಿಣ. ಕಠಿಣ.
ಪ್ರಭುಜಿ ಉತ್ಕಟ ಬಯಕೆ. ಆ ಉತ್ಕಟ ಬಯಕೆ ಅಂತ ಹೇಳ್ತಾರೆ. ಉತ್ಕಟ ಬಯಕೆ. ಓಕೆ, ಇದೇನು? ತೀವ್ರವಾದ ಓಕೆ, ತೀವ್ರವಾದ. ಓಕೆ, ತೀವ್ರವಾದ, ಇಂಟೆನ್ಸ್. ತೀವ್ರೇನ ಭಕ್ತಿ ಯೋಗೇನ. ಹಾಗೆ ನಮ್ಗೆ ತೀವ್ರವಾದ ಇಚ್ಛೆ ಉಂಟು ಒಳಗಿಂದ. ತೀವ್ರವಾದ ಇಚ್ಛೆ ಉಂಟು, ಇಲ್ಲ ಅಂತಲ್ಲ, ಉಂಟು. ಆದ್ರೆ ಯಾವುದಕ್ಕೆ ಕೃಷ್ಣನ ಸೇವೆಗೆ ಇಲ್ಲವೇ ಇಲ್ಲ. ಅದು ಬರುವುದೇ ಇಲ್ಲ ನಮ್ಗೆ ಇಚ್ಛೆ. ಯಾಕೆ ಬರುವುದಿಲ್ಲ? ಗಾಡ್ ನೋಸ್. ಯಾಕೆ ಬರುವುದಿಲ್ಲ ಎಂತಂದ್ರೆ, ಬೆಳಿಗ್ಗೆ ಭಾಗವತಂ ಕ್ಲಾಸ್, ಸಂಜೆ ಚೈತನ್ಯ ಚರಿತಾಮೃತ ಕ್ಲಾಸ್, ಮತ್ತೆ ಬೆಳಿಗ್ಗೆದು ಮಂಗಳಾರತಿ, ಮತ್ತೆ ಜಪ, ಇದೆಲ್ಲ ಆಗಿ ಕೂಡ 3 ವರ್ಷ ಆಯ್ತು. 3 ವರ್ಷ 2 ತಿಂಗಳಾಯ್ತು. 3 ವರ್ಷ 2 ತಿಂಗಳಾದ ಕೂಡ ನಮ್ಗೆ ಬರಲಿಲ್ಲ. ಇದರ ಅರ್ಥ ಎಂತ? ಪ್ರೊಸೆಸ್ ಇಸ್ ರೈಟ್. ಪ್ರೊಸೆಸ್ ಅಲ್ಲಿ ನೀವು ತಪ್ಪು ಹುಡುಕಬೇಡಿ. ಪ್ರೊಸೆಸ್ ಇಸ್ ರೈಟ್, ಸರಿಯಾದ ಪ್ರೊಸೆಸ್. ಯಾವುದಾದ್ರು ಮಂಗಳಾರತಿ, 16 ರೌಂಡ್ ಚಾಂಟಿಂಗ್, ಬೆಳಿಗ್ಗೆ ದರ್ಶನಾರ್ತಿ, ಗುರು ಪೂಜಾ, ಭಾಗವತಂ ಕ್ಲಾಸ್, ಸಂಜೆ ಚೈತನ್ಯ, ಇದೆಲ್ಲ ಪ್ರೊಸೆಸ್ ಕರೆಕ್ಟ್ ಉಂಟು. ಸಮಥಿಂಗ್ ನಮ್ಮಲ್ಲಿ ರಾಂಗ್ ಇರುವಂಥದ್ದು. ನಮ್ಮಲ್ಲಿ ರಾಂಗ್ ಅಂದ್ರೆ, ಈಗ ಸಪೋಸ್ ನೀವು ಫ್ರಿಜ್ಜಲ್ಲಿ ಈಗ ನೀವು ಟೊಮೆಟೊ ತಂದಿದ್ದೀರಿ, 15 ಕೆಜಿ ಟೊಮೆಟೊ. ಈಗ ಒಳ್ಳೆ ಟೊಮೆಟೊ ತಂದಿದ್ದೀರಿ, ಫ್ರಿಜ್ಜಲ್ಲಿ ಹಳೆ ವಸ್ತುಗಳುಂಟು. ಯಾವುದು? ಹಾಳಾದದ್ದು. ನೀವೀಗ ಎಂತ ಮಾಡೋದಂದ್ರೆ, ಅದನ್ನು ಕ್ಲೀನ್ ಮಾಡದೆ ಇದನ್ನು ಹಾಗೆ ಹಾಕುವಂಥದ್ದು. ಇದು ಫೂಲಿಶ್ನೆಸ್. ಆ ಹೊರಗಿನದ್ದು, ಒಳಗಿದ್ದದೆಲ್ಲ ಹೊರಗೆ ಹಾಕ್ಬೇಕು, ಕ್ಲೀನ್ ಮಾಡಬೇಕು, ಮತ್ತೆ ಇದನ್ನು ಹಾಕ್ಬೇಕು. ಹಾಗಾಗಿ ಇಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ಆದ್ರೆ ತುಂಬಾ ಲೈಫಿಂದ ನಮ್ಮೊಟ್ಟಿಗೆ ಬಂದಿದೆ, ಅಂಟಿಕೊಂಡಿದೆ ಒಳಗೆ ಇಚ್ಛೆಗಳು, ಕಾಮವಾಸನ. ಇದು ಹೋಗ್ಬೇಕು. ಸುಲಭದಲ್ಲಿ ಹೋಗುವುದಿಲ್ಲ. ಹಾಗಾಗಿ ಈಗ ಇದನ್ನು ಮಾಡ್ತಾ ಇದ್ದೇವೆ, ಅದು ಕೂಡ ಇಚ್ಛೆ ಉಂಟು. ಇದನ್ನು ಮಾಡ್ತಾ ಇದ್ದೇವೆ, ಅದು ಪ್ರಬಲ ಇಚ್ಛೆ ಉಂಟು, ತೀವ್ರವಾದ ಇಚ್ಛೆ ಉಂಟು. ತೀವ್ರವಾದ. ಯಾಕೆ ಈ ಇಚ್ಛೆ ತೀವ್ರವಾಗಿ ಬರುವುದಿಲ್ಲ? ಹೇಗೆಂದ್ರೆ, ನೀವು ಡಾಕ್ಟರ್ ಹತ್ರ ಹೋಗ್ತೀರಿ. ಡಾಕ್ಟರ್ ಹತ್ರ ಹೋಗುವಾಗ ನಿಮಗೆ ಸಪೋಸ್ 105 ಡಿಗ್ರಿ ಜ್ವರ, ನಿಮಗೆ ಡಾಕ್ಟರ್ ಮದ್ದು ಕೊಡ್ತಾರೆ. ನೀವು ಮನೆಗೆ ಬರ್ತೀರಿ, ಬೆಳಿಗ್ಗೆ ಹೋಗಿದ್ದೀರಿ, ಸಂಜೆ ಆಗುವಾಗ ರಾತ್ರಿ 10 ಗಂಟೆಗೆ ವಾಪಸ್ ಜ್ವರ ಜಾಸ್ತಿ ಆಗಿದೆ. ಮರು ದಿವಸ ವಾಪಸ್ ಎಂತಂದ್ರೆ, ಬೆಳಿಗ್ಗೆ ಸ್ವಲ್ಪ ಕಡಿಮೆ ಆಗ್ತದೆ, ಮತ್ತೆ ನೀವು ಹೋಗುದಿಲ್ಲ, ಮರು ದಿವಸ ಸಂಜೆ ಜಾಸ್ತಿ ಆಗ್ತದೆ. ಹೀಗೆ ಅಂದ್ರೆ ಡಾಕ್ಟರ್ದು ಮದ್ದು ಕರೆಕ್ಟ್, ಮದ್ದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ನಿಮ್ಮಲ್ಲಿ ಇರುವಂಥದ್ದು, ಎಂಥದ್ದು ಎಫೆಕ್ಟ್ ಆಗಿದೆ, ಅದಕ್ಕೆ ಎಂಥದ್ದು ನೋಡ್ಬೇಕು ಡಾಕ್ಟರ್. ಅದಕ್ಕೆ ಇಂಜೆಕ್ಷನ್ ಎಂಥದ್ದು ಕೊಡ್ಬೇಕು, ಎಲ್ಲ ಅಡ್ಮಿಟ್ ಮಾಡಬೇಕು. ಎಂಥದ್ದೊಂದರೂ ಪ್ರಾಬ್ಲಮ್ ಆಗಿದೆ. ಅದೇ ರೀತಿ ಈ ಪ್ರೊಸೆಸ್ ಕರೆಕ್ಟ್ ಉಂಟು. ಈ ಪ್ರೊಸೆಸ್ಸಿಂದ ಇಂಟೆನ್ಸ್ ರಿಸರ್ವ್ ಬರಲೇಬೇಕಂತೆ. ನಮಗೆ ಬರುವುದಿಲ್ಲ. ಇದರ ಅರ್ಥ ಎಂತ? ನಮ್ಮಲ್ಲಿ ತುಂಬ ದೋಷಗಳುಂಟು. ಹಾಗಾಗಿ ನಾವು ಯಾವಾಗಲೂ ನಾವೆಣಿಸುವಂಥದ್ದು ನಾನು ಸರಿ, ನಾನು ಸರಿ. ಈಗ ಹೇಗೆ ಅಂದ್ರೆ, ಮೊನ್ನೆದೊಂದು ಎಕ್ಸಾಂಪಲ್ ಹೇಳ್ತೇನೆ. ಇಲ್ಲಿ ಆದಂಥ ಘಟನೆ ನೋಡಿ, ಇಲ್ಲಿ ಇದಕ್ಕೆ ತುಂಬಾ ಇದಾಗ್ತದೆ, ಯೂಸ್ಫುಲ್ ಆಗ್ತದೆ. ಒಂದು ಮಾತಾಜಿಗೆ ಇನ್ನೊಂದು ಮಾತಾಜಿ ಬೈದ್ರು. ಈಗ ನಾವು ಇಬ್ಬರನ್ನು ಕೂಡ ತಗೊಳ್ಳುವ. ಒಂದು ಮಾತಾಜಿ ಇನ್ನೊಂದು ಮಾತಾಜಿ ಬೈದ್ರು. ಆ ಮಾತಾಜಿ ಬೈದೋದು ಯಾಕೆಂದ್ರೆ ಅವರ ಬಗ್ಗೆ ಕೆಟ್ಟದ್ದು ಹೇಳಿದಾಗೆ. ಈ ಮಾತಾಜಿ ಕೂಡ ಬೇಜಾರಾಯಿತು. ಈಗ ನಿಜವಾಗಿ ನೋಡುವುದಾದ್ರೆ ಇಬ್ಬರಿಗೂ ಕೂಡ ಬೇಜಾರಾಗಬಾರ್ದು. ಈಗ ಈ ಮಾತಾಜಿ ಹೇಳುವಂಥದ್ದು ನಾನು ಅವರಿಗೆ ಕೆಟ್ಟದ್ದು ಹೇಳಿಲ್ಲ. ಈಗ ಯಾರು ಮಾತಾಜಿ ತಗೊಂಡಿದ್ದಾರೆ ಅವರು ಕೂಡ ಎಂತಂದ್ರೆ, ಎಸ್ ಹೇಳಿ ಅಪ್ಪ. ಈಗ ನನಗೆ ಈಗ 2 ಜನ ಬಿಟ್ಟು ಹೋಗಿದ್ದಾರೆ, ಅವರು ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಪ್ರೆಸಿಡೆಂಟಿಗೆ ಹೇಳಿ ಅವರನ್ನು ತೆಗೆದಂತ. ನಾನು ಹೇಳುವುದೇ ಇಲ್ಲ ಯಾರ ಬಗ್ಗೆ.
ನಾನು ಗಡಿ ಗಡಿ ಹೇಳ್ತಾ ಇದ್ದಾರೆ, ನಾನು ಅದನ್ನು ಬಿಟ್ಟು ಬಿಟ್ಟಿದ್ದೇನೆ. ಯಾಕೆ ನಾನು ಮಾಡಲಿಲ್ಲ, ನನಗೆ ಅದರದ್ದು ಎಂದಿರುವಂಥದ್ದು. ಯಾಕೆ ನೀವು ನನಗೆ ದೂರ ಆಗ್ತಾ ಇದ್ದೀರಿ ನಾನು ಹೇಳ್ತಾ ಇದ್ದೆ. ಈಗ ಎಂತಂದ್ರೆ ಇಬ್ಬರದು ಕೂಡ ಮಿಸ್ಟೇಕ್ ಉಂಟು. ಫಸ್ಟ್ ಆಫ್ ಆಲ್ ಈ ಮಾತಾಜಿ ಹೇಳಲಿಲ್ಲ, ಓಕೆ. ಈ ಮಾತಾಜಿ ಹೇಳಿದ್ರು ಕೂಡ ಆ ಮಾತಾಜಿ ಯಾಕೆ ಬೈಬೇಕು? ಯಾಕೆಂದ್ರೆ ಎಸ್ ಬೈಗಳದಿಂದ ಒಳ್ಳೇದೇ. ನನ್ನ ಬಗ್ಗೆ ಕೆಟ್ಟದ್ದು ಹೇಳಿದರೆ ಎಸ್ ಇನ್ನೂ ಜಾಸ್ತಿ ಹೇಳಿ ಕೆಟ್ಟದ್ದು. ಆ ಮಾತಾಜಿಗೆ ಅದು ಇರಬೇಕು. ಮತ್ತೆ ಆ ಮಾತಾಜಿ ಬೈಯುವಾಗ ಎಂತಂದ್ರೆ ಎಸ್ ನನಗೆ ಜಾಸ್ತಿ ಬೈಗಳು ಸಿಗಬೇಕು, ಈ ಮಾತಾಜಿ ಯೋಚನೆ ಮಾಡಬೇಕು. ನೋಡಿ, ಮೆಚುರಿಟಿ, ಇದಕ್ಕೆ ಮೆಚುರಿಟಿ ಹೇಳುವಂಥದ್ದು. ಇಬ್ಬರು ಕೂಡ ಮೆಚೂರ್ಡ್ ಅಲ್ಲ, ಇಬ್ಬರು ಕೂಡ ಮೆಚೂರ್ಡ್ ಅಲ್ಲ. ಹಾಗಾಗಿ ಈಗ ಒಬ್ಬರಿಗೆ ಬೈದ್ರು, ಇದು ಎಕ್ಸಾಂಪಲ್ ಕರೆಕ್ಟ್ ನಿಮ್ಗೆ ಇಲ್ಲಿ ಸೂಟ್ ಆಗ್ತದೆ. ಒಬ್ಬರು, ಯಾಕೆಂದ್ರೆ ಹೆಚ್ಚಿನ ಮಾತಾಡಿಸಿರ್ತೀರಿ, ನಿಮ್ಗೆ ಇದು ಅಪ್ಲೈ ಆಗ್ಬೋದು, ಯಾವಾಗ ನಿಮ್ಗೆ ಕೂಡ ಬರ್ಬೋದು. ಆಗ ನೀವು ಯಾವ ರೀತಿ ತಗೊಳ್ಬೇಕು ಇದಕ್ಕೆ ಸೊಲ್ಯೂಷನ್. ಈಗ ಒಬ್ಬರು ನಿಮ್ಗೆ ಬೈತಾರೆ, ಬೈಯುವಂಥವ್ರು ಅಂತಂದ್ರೆ ನೀವು ಅವರ ಬಗ್ಗೆ ಕೆಟ್ಟದ್ದು ಹೇಳಿದಿರಿ ಅಂತ ಬೈಯುವಂತ. ಎಸ್, ಈಗ ಫಸ್ಟ್ ಆಫ್ ಆಲ್ ಬೈಯುವವರು ಯೋಚನೆ ಮಾಡಬೇಕು, ಎಸ್ ನನ್ನ ಬಗ್ಗೆ ಕೆಟ್ಟದ್ದು ಹೇಳಿದಾರ, ಓಕೆ ಅದಕ್ಕೆ ನಾನು ಯಾಕೆ ಬೈಯುವಂತ, ಎಸ್ ನಾನು ಕೆಟ್ಟವನೇ, ಭಕ್ತಿಯಲ್ಲಿ ನಾನು ಕೆಟ್ಟವನೇ, ಯಾವಾಗಲೂ ಆ ಯೋಚನೆ ಇರ್ಬೇಕು. ಭಕ್ತಿಯಲ್ಲಿ ಅಡ್ವಾನ್ಸ್ ಆದವ. ಹೇಗಂದ್ರೆ ಈಗ ನಮ್ಮ ಟೆಂಪಲ್ ಅಲ್ಲಿ ಒಂದು ಬೃಂದಾವನ್ ಪ್ರಭು ಅಂತ ಇದ್ದಾರೆ, ನೀವು ನೋಡ್ಲಿಕ್ಕಿಲ್ಲ. ಅವರು ಎಂತಂದ್ರೆ ಮುಕ್ಲೀಶ್ವರಿ ಹೋಗುವಂಥದ್ದು, ರಾತ್ರಿ ಬರ್ತಾರೆ ಮತ್ತೆ ಬೆಳಿಗ್ಗೆ ಹೋಗ್ತಾರೆ, ಯಾರು ಕೂಡ ನೋಡ್ಲಿಲ್ಲ ಅವರದ್ದು. ನಾನು ಈಗ ಒಂದು 4-5 ದಿವಸ ಆಯ್ತು ಬರಲಿಲ್ಲ ಅವರು. ಅವ್ರದ್ದು ಮಾತಾಡುವಾಗ ಅವ್ರು ಯಾವಾಗ ಹೇಳುವಂಥದ್ದು, ಅಮಿ ಪಾಪಿ ಅಂದ್ರೆ ಜಾಸ್ತಿಯಾಗಿ ಚೈತನ್ಯ ಚರಿತಾಮೃತ ಶ್ಲೋಕದಲ್ಲೇ ಹೇಳ್ತಾರೆ, ಎಲ್ಲ ಗೊತ್ತು ಚೈತನ್ಯ ಅಂತ. ಹಾಗೆ ಅವ್ರು ಹೇಳುವಂಥದ್ದು ಭಕ್ತಿವಿನೋದ್ ಠಾಕೂರ್ ಹೇಳಿದಂಥದ್ದು, ಮತ್ತೆ ಸನಾತನ ಗೋಸ್ವಾಮಿ ಹೇಳಿದಂಥ ಅದೆಲ್ಲ ಹೇಳ್ತಾರೆ. ನಾನು ಲೋವೆಸ್ಟ್, ನಾನು ಪಾಪಿ, ನನಗೆ ಎಲ್ಲರೂ ಬೈಬೇಕು, ಈ ರೀತಿ ಹೇಳುವಂಥದ್ದು. ಇಲ್ಲಿ ನೋಡಿ, ಬೈಯುವಾಗ ಯಾಕೆ ನನಗೆ ಬೈತಾರೆ, ಹಾಗೆ ಅಲ್ಲಿ ಕೂಡ ಮಿಸ್ಟೇಕ್. ಈಗ ಇನ್ನೊಂದು ಕಡೆಯಲ್ಲಿ ನೋಡಿ, ಇದೇ ನಾವು ಎಂತಂದ್ರೆ ನೋಡುವ ದೃಷ್ಟಿಕೋನ. ಅದಕ್ಕೆ ಭಕ್ತಿಯಲ್ಲಿ ಅಡ್ವಾನ್ಸ್ ಆಗುವುದಂದ್ರೆ ಈ ರೀತಿ. ಅದಕ್ಕೆ ಹೇಳುವಂಥದ್ದು ಅಸೋಸಿಯೇಷನ್ ಆಫ್ ಡಿವೋಟೀಸ್. ಇದರಿಂದ ನಾವು ಕಲಿತಾ ಬರ್ತೇವೆ. ಹಾಗೆ ಈ ಹೆಂಗಸು ಇನ್ನೊಂದು ಹೆಂಗಸು ಕೂಡ ಹೇಳ್ಬೇಕಂತ ಅಂದ್ರೆ, ಎಸ್ ಅವ್ ಬೈಯುವಾಗ ಎಸ್ ನನಗೆ ಜಾಸ್ತಿ ಬೈಯಿರಿ, ನಾನು ಎಸ್ ಎಲಿಜಿಬಲ್ ಅದಕ್ಕೆ. ಹೇಗೆಂದ್ರೆ ಎಷ್ಟು ನಮಗೆ ಜಾಸ್ತಿ ಬೈಗಳು ಸಿಗುತ್ತೆ ಅಷ್ಟು ನಾವು ಅಡ್ವಾನ್ಸ್ ಆಗ್ತೇವೆ. ಹಾಗಾಗಿ ಇದು ಭಕ್ತನ ದೃಷ್ಟಿಕೋನ. ಆದ್ರೆ ನಮ್ಗೆ ಅಂತಂದ್ರೆ ಇದೆಲ್ಲ ಯಾಕೆ ನಮ್ಗೆ ಗೊತ್ತಾಗುವುದಿಲ್ಲ? ಈಗ ನೋಡಿ, ಇದನ್ನೆಲ್ಲ ನೀವು ಈಗ ನಾನು ಹೇಳಿದ್ದೇನೆ, ನಿಮ್ಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಗ್ಯಾರಂಟಿ ಹೇಳ್ತೇನೆ, ಬರೆದು ಕೊಡ್ತೇನೆ ನಾನು. ಈಗ ನಿಮ್ಗೆ ಯಾರಾದ್ರು ಬೈತಾರೆ, ನೀವು ಇಮಿಡಿಯೇಟ್ ಅವರಿಗೆ ಬೈತೀರಿ, ನಾನು ಪಾಪಿ, ನನಗೆ ಜಾಸ್ತಿ ಬೈಬೇಕು. ಇದು ಹೇಳುವಷ್ಟು ಸುಲಭ ಇಲ್ಲ. ಉನ್ನತ ಮಟ್ಟದ ರಿಯಲೈಸೇಷನ್ ಇರಬೇಕು, ಮತ್ತೆ ಮಾತ್ರ ಬರುವಂಥದ್ದು. ಇಲ್ಲದೆ ಬರುವುದಿಲ್ಲ, ಇದು ಬರುವುದಿಲ್ಲ. ಹೇಗಂದ್ರೆ ಹೆಚ್ಚಿನ ಸಲ ನನಗೆ ಪ್ರೆಸಿಡೆಂಟ್ ಬೈತಾ ಇರ್ತಾರೆ, ನಾನಾಗ ಎಂತ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕಿಲ್ಲ, ನಾನು ಹೀಗೆ ಇರುವಂಥದ್ದು. ನಾನು ಹೆಚ್ಚು ಸಲ ಏನು ಮಾಡುದಿರು ಅಂದ್ರೆ ಆ ತಪ್ಪು ಮಾಡಿರುವುದಿಲ್ಲ. ಅಂದ್ರೆ ಬೇರೆಯವರಿಗೆ ಅದು ಹೇಗೆಂದ್ರೆ ಬೈಯುವಾಗ ಜೂನಿಯರ್ಸಿಗೆ ಬೈಯುವುದಿಲ್ಲ, ಯಾರು ಸೀನಿಯರ್ ಇದ್ದಾನೆ ಅವನಿಗೆ ಬೈಯೋ, ಉಳಿದವ್ರದ್ದೆಲ್ಲದು ನಮಗೆ ಸಿಗ್ತದೆ ಬೈಗಳು. ಹಾಗೆ ನಾವು ಹೀಗಿರುವಂಥದ್ದು ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕಿಲ್ಲ. ಅಂದ್ರೆ ನಾನು ಮಾಡಿದ್ದೇನಂತ ಒಪ್ಪುವಂಥದ್ದು, ಎಸ್ ಮಾಡಲಿಲ್ಲ ಮಾಡಿದೆ ಅಂತ ಒಪ್ಪುವಂಥದ್ದು, ಹೀಗಿರೋದು ಹಾಗೆ. ಇದು ಅಡ್ವಾನ್ಸ್ ಆಗ್ತೇವೆ ನಾವು. ಯಾಕೆ ನನಗೆ ಹೇಳ್ಬೇಕು, ಯಾಕೆ ಹೇಳ್ಬೇಕು, ಹೇಳ್ಬೇಕು, ಯಾಕೆ ಹೇಳ್ಬೇಕು. ಹಾಗೆ ಈಗ ಎಂತಂದ್ರೆ ನಮ್ಗೆ ಈ ಇಂಟೆನ್ಸ್ ಡಿಸೈರ್ ಒಳಗೆ ಭಗವಂತನ ಸೇವೆಗೆ ಇದ್ರೆ ಇದೆಲ್ಲ ಬರ್ತದೆ, ಇಲ್ಲದು ಬರುವುದಿಲ್ಲ. ನಮಗೆ ಇಂಟೆನ್ಸ್ ಡಿಸೈರ್ ಉಂಟು, ಭಗವಂತನ ಸೇವೆಗೆ ಇಲ್ಲ. ಹಾಗಾಗಿ ನಮ್ಗೆ ಇಮಿಡಿಯೇಟ್ ನಮ್ಗೆ ಹೇಳಿದ, ಯಾಕೆ ಹೇಳಿದ್ರು, ಈ ರೀತಿ ಎಲ್ಲ ಬರ್ತದೆ.
ಅದಕ್ಕೆ ನಾವು ಒಳಗೆ ಇಂಟೆನ್ಸ್ ಡಿಸೈರ್ ಭಗವಂತನ ಸೇವೆಗೆ ಇರಬೇಕು. ನೋಡಿ, ಇದೆಲ್ಲ ಪ್ರಾಕ್ಟಿಕಲ್ ಥಿಂಗ್ಸ್. ಭಕ್ತಿ ಸೇವೆ ಮಾಡಿ ಪ್ರಾಕ್ಟಿಕಲ್ ಥಿಂಗ್ಸ್ ಅನ್ನು ಇಲ್ಲಿ ನಾವು ಅಪ್ಲೈ ಮಾಡಬೇಕು. ಹಾಗೆ ಗಿವಿಂಗ್ ಕ್ಲಾಸ್ಗಳು ಎಂತ ಅಂದ್ರೆ, ಒಬ್ಬರು ಎಂತ ಆಯ್ತಂದ್ರೆ, ಮೊನ್ನೆ ಟೀಚರ್ಗೆ ಹೆಸರು ಹೇಳುವುದಿಲ್ಲ, ಒಂದು ಟೀಚರ್ ನನಗೆ ಫಸ್ಟ್ ಟೀಚರ್ಗಿಂತ ಮುಂಚೆ ಒಂದು ಸ್ಟೂಡೆಂಟ್ ನನಗೆ ಮೆಸೇಜ್ ಹಾಕಿದ್ರು, ಅವ್ರು ಒಳ್ಳೆ ಕ್ಲಾಸ್ ತೆಗಿತಾರೆ ಅಂತ. ಮತ್ತೆ ಆ ಟೀಚರ್ ನನಗೆ ಫೋನ್ ಮಾಡಿದ್ರು. ಆ ಟೀಚರ್ ಫೋನ್ ಮಾಡಿ ನಾನು ಹೇಳಿದೆ, ನಿಮ್ದು ಎಲ್ಲೇ ಇದು ಬಂದಿದೆ ಅಂತಂದ್ರೆ, ಒಂದು ಸ್ಟೂಡೆಂಟ್ ಹೇಳಿದ್ದಾರೆ ನೀವು ಒಳ್ಳೆ ಕ್ಲಾಸ್ ತೆಗಿತೀರಂತ. ನಾನು ಎಂತ ಕ್ಲಾಸ್ ತೆಗಿತೆ, ನಾನು ನಿಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಆಗುದಿಲ್ಲ, ಹೇಳಿದನ್ನು ಅಪ್ಲೈ ಮಾಡ್ಲಿಕ್ಕೆ ಕ್ಲಾಸ್ ತೆಗಿತಾ ಇದ್ದೇನೆ, ಅಪ್ಲಿಕೇಶನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಒಳ್ಳೆ ಕ್ಲಾಸ್ ಅಂದ್ರೆ ಯು ಹ್ಯಾವ್ ಟು ಅಪ್ಲೈ. ಡಿವೋಷನಲ್ ಸರ್ವಿಸ್ ಭಕ್ತಿ ಸೇವೆ ಅಂದ್ರೆ ನಾವು ಅಪ್ಲೈ ಮಾಡುವಂಥದ್ದು. ಈಗ ನಿಮ್ಗೆ ನಾನು ಒಂದು ಎಕ್ಸಾಂಪಲ್ ಹೇಳಿದೆ, ಒಬ್ಬರು ಇನ್ನೊಬ್ಬರಿಗೆ ಬೈದರು. ಹಾಗಾಗಿ ಇಬ್ಬರು ಕೂಡ ಮಾಡಿದ ತಪ್ಪು. ಯಾಕೆಂದ್ರೆ ಅಪ್ಲಿಕೇಶನ್ ಇಲ್ಲ, ಡಿವೋಷನಲ್ ಸರ್ವಿಸ್ ಅಲ್ಲಿ ನಾವು ಅಪ್ಲೈ ಮಾಡಬೇಕು. ಹಾಗಾಗಿ ಕ್ಲಾಸ್ ಅಂದ್ರೆ ಎಂತ? ಕ್ಲಾಸ್ ಅಂದ್ರೆ ರಿಯಲೈಸೇಷನ್, ಸಾಕ್ಷಾತ್ಕಾರ. ಈಗ ನೋಡಿ, ನಾನು ಜಸ್ಟ್ ಒಂದು ವರ್ಡ್ ಇದರಲ್ಲಿ ಎಂತ ಹೇಳುವಂತದ್ದು ಅದನ್ನು ನೋಡಿದೆ, ಮತ್ತೆ ಎಂತ ಭಕ್ತಿ ಸೇವೆಗೆ ಪ್ರಭುಪಾದ ಎಂತ ರಿಲೇಟೆಡ್ ಹೇಳಿದ್ದಾರೆ ಅದನ್ನು ಹೇಳುವ ಅಷ್ಟೇ. ಇದು ಕ್ಲಾಸಿಗೆ ನಾವು ಎಂತ ಹೇಳುವಂಥದ್ದು ಫುಲ್ ಓದ್ಬೇಕು. 5 ಮಿನಿಟ್ ಹೋ ಜಾಗ ಅಭಿ. ಹಾಗೆ ಓದ್ಬೇಕು, ಓದ್ತೇವೆ, ಆದ್ರೆ ಮೈನ್ ಎಂತ ಅಂದ್ರೆ ವಿ ಹ್ಯಾವ್ ಟು ಸ್ಪೀಕ್. ಪ್ರಾಕ್ಟಿಕಲ್ ಥಿಂಗ್ಸ್ ಅನ್ನು ಹೇಳಿದ್ರೆ ಅದು ತುಂಬಾ ಯೂಸ್ಫುಲ್ ಆಗ್ತದೆ. ಮತ್ತೆ ಅದು ಎಂತ ಹೇಳುವಂಥದ್ದು, ನಿನ್ನೆ ನೋಡಿ ಪ್ರಭುಪಾದ ಹೇಳುವಂಥದ್ದು, ನಾನು ಒಂದು ಮೆಸೇಜ್ ಹಾಕಿದ್ದೆ ಪ್ರಭುಪಾದಿದು. ಅಯ್ಯೋ, ನಿನ್ನೆ ಎಂತ ಹೇಳುವಂತ ಪ್ರಭುಪಾದ, yes, ನೋಡಿ, live what you believe, your life is your message, live what you teach, by your example teach all the citizens to become ideal Vaishnavas. ಪ್ರಭುಪಾದ ಯಾಕೆ ಇದನ್ನು ಹೇಳ್ತಾ ಇದ್ದಾರೆ? ನಾವು ಎಕ್ಸಾಂಪಲ್ ಆಗ್ಬೇಕಂತೆ. ಫಸ್ಟ್ ಯು ಡ್ಯೂ ಡಿವೋಷನಲ್ ಸರ್ವಿಸ್, ದೆನ್ ಯು ಟೀಚ್ ಅದರ್ಸ್. ಇದೇ ಭಕ್ತಿ ಸೇವೆ ಅಂದ್ರೆ ಇಷ್ಟೇ ಸಿಂಪಲ್. ಹಾಗೆ ಕ್ಲಾಸ್ ಕೊಡುದಂದ್ರೆ ಒಮ್ಮೆ ಎಂತಾಗ್ತದೆ, ಒಬ್ಬ ಕ್ಲಾಸ್ ಕೊಡ್ಲಿಕ್ಕೆ ಹಿಂಜರಿತಾ ಇದ್ದ. ಪ್ರಭುಪಾದ ಅವ ಹೇಳಿದ, ಪ್ರಭುಪಾದ ಐ ಡೋಂಟ್ ನೋ, ವಾಟ್ ಯು ನೋ ದಟ್ ಯು ಸೇ, ವಾಟ್ ಯು ಆರ್ ಪ್ರಾಕ್ಟಿಸಿಂಗ್ ಡಿವೋಷನಲ್ ದಟ್ ಯು ಸೇ, ದಟ್ ಇಸ್ ಕ್ಲಾಸ್. ಓಕೆ. ಹಾಗಾಗಿ ಇಲ್ಲಿ ಹೇಳುವಂತ ಪ್ರಭುಪಾದ, ಬೈ ಯುವರ್ ಎಕ್ಸಾಂಪಲ್ ಟೀಚ್ ಆಲ್ ದಿ ಸಿಟಿಜನ್ಸ್ ಟು ಬಿಕಮ್ ಐಡಿಯಲ್ ವೈಷ್ಣವಾಸ್. ನೋಡಿ, ಮತ್ತೆ ನೆಕ್ಸ್ಟ್ ಹೇಳುವಂತ, see it before you do it, you see clearly what you wish to achieve before you begin. Books are there, temples are there, devotees are there, it is just separated by time. Yes. ಓಕೆ, ಈಗ ಭಾವಾರ್ಥ ಒಮ್ಮೆ ನೋಡುವ. ಎಸ್, ಹಾಗೆ ಇಲ್ಲಿ ಭಾವಾರ್ಥದಲ್ಲಿ ಭಗವಂತನ ಪ್ರಥಮ ವರಾಹತನ ಸ್ವಯಂಭವನ ಕಾಲದಲ್ಲಿ ತಾಳಿದನು. ಈಗ ನಡೆಯುತ್ತಿರುವ ಸ್ವಯಂಭವನ ಕಾಲ 4 ಯುಗಗಳು 42 ಸುತ್ತವಷ್ಟು ಕಾಲ ಒಬ್ಬ ನಮ್ಮ ಮನುವಿನ ಅವಧಿ ಆಗಿರುತ್ತದೆ. ಒಂದು ಯುಗ ಚಕ್ರವು 43 ಲಕ್ಷ, ಅಂದ್ರೆ ಇದು 1:2:3:4 ಅಂದ್ರೆ 4,32,000 ವರ್ಷ ಯಾವುದು ಕಲಿಯುಗ, ಅದರ ಡಬಲ್ ದ್ವಾಪರ, ಅದರ 3 ಪಟ್ಟು ತ್ರೇತ, ಅದರ 4 ಪಟ್ಟು ಸತ್ಯ. ಇದು 4 ಆಡ್ ಮಾಡುವಾಗ ಇಷ್ಟು ಬರ್ತದೆ. ಹಾಗೆ ಒಬ್ಬ ಮನುವಿನ ಆಳ್ವಿಕೆಯಲ್ಲಿ 43,28,72 ಸೌರ ವರ್ಷಗಳು. ಪ್ರತಿಯೊಬ್ಬ ಮನುವಿನ ಅವಧಿಯಲ್ಲಿ ಅನೇಕ
ಬಗೆಯಲ್ಲಿ ಅನೇಕ ಬದಲಾವಣೆಗಳು ಆಗ್ತದೆ. ಬೇರೆ ಬೇರೆ ಮನದಲ್ಲಿ ಬೇರೆ ಬೇರೆ ಚೇಂಜಸ್ ಆಗ್ತದೆ. ಬ್ರಹ್ಮನ ಒಂದು ದಿನದಲ್ಲಿ 14 ಮನುಗಳಿದ್ದಾರೆ. ಒನ್ ಡೇ ಆಫ್ ಬ್ರಹ್ಮ 14 ಮನು. ಲೌಕಿಕ ಸುಖಭೋಗಗಳನ್ನು ಅನುಭವಿಸಲು ಭೌತಿಕ ಜಗತ್ತಿಗೆ ಬರುವ ಬದ್ಧ ಜೀವಿಗಳಿಗೆ ಮೋಕ್ಷಕ್ಕಾಗಿ ಮನು ಧಾರ್ಮಿಕ ವಿಧಿ ನಿಯಮಗಳನ್ನು ಸೃಷ್ಟಿಸುತ್ತಾನೆ. ಎನ್ನೆನ್ನೆನ್ನು ಎಸ್ ತಿಳಿಯಾಗಿದೆ. ಈ ಭೌತಿಕ ಜಗತ್ತಿನಲ್ಲಿ ಸಂತೋಷ ಪಡಲು ಬಯಸುವ ಯಾವುದೇ ವ್ಯಕ್ತಿಗೆ ಸುಖ ಪಡಲು ಎಲ್ಲ ಸೌಲಭ್ಯಗಳು, ಅಂದ್ರೆ ನಮ್ಗೆ ಎಲ್ಲ ಸೌಲಭ್ಯ ಭಗವಂತ ಕೊಟ್ಟಿದ್ದಾನೆ. ಈಗ ಒಂದು ಮಗು ಹುಟ್ಟಿದ ಮೇಲೆ ಮಗು ಹೇಳ್ತಾನೆ ನನಗೆ ಸ್ಕೂಲಿಗೆ ಹೋಗ್ಬೇಕು, ತಂದೆ ಎಲ್ಲ ಕೊಡ್ತಾನೆ ಸೌಕರ್ಯ. ಸ್ಕೂಲಿಗೆ ಫೀಸ್ ಕಟ್ತಾನೆ, ಯೂನಿಫಾರ್ಮ್, ಟೈ, ಶೂ ಎಲ್ಲ ಕೊಡ್ತಾನೆ, ಬುಕ್ಸ್. ಹಾಗೆ ಭಗವಂತ ಕೂಡ ನಮಗೆ ಇಲ್ಲಿ ಇರ್ಲಿಕ್ಕೆ ಎಲ್ಲ ಸೌಕರ್ಯ ಕೊಟ್ಟಿದ್ದಾನೆ. ಆದ್ರೆ ಇದರಿಂದ ನಾವು ಎಂತ ಮಾಡ್ಬೇಕು? ಎಲ್ಲ ಸೌಲಭ್ಯ ಕೂಡ ಭಗವಂತ ಉದಾರಿ ಆಗಿದೆ. ಅದೇ ವೇಳೆಯಲ್ಲಿ ಅವನಿಗೆ ಮುಕ್ತಿ ಪಥವನ್ನು ತೋರಿಸಲಾಗಿದೆ. ಅಂದ್ರೆ ಎರಡು ಕೂಡ, ಒಂದು ಹಿಂದೆ ಸುಖ ಮಾಡ್ಲಿಕ್ಕೆ, ಮತ್ತೊಂದು ಭಗವಂತ ನಾಮ ಹೋಗ್ಲಿಕ್ಕೆ. ಆದ್ದರಿಂದ ಶೌನಕ ಋಷಿಗಳು ಸೂತ ಮುನಿಗಳನ್ನು ಪರಿಶೀಲಿಸಿದರು. ಭೂಮಿಯನ್ನು ಅದರ ಕಕ್ಷೆಯೊಳಗೆ ಪುನರ್ ಸ್ಥಾಪಿಸಿದ ಮೇಲೆ ಸ್ವಯಂಭೂಮನು ಏನು ಮಾಡಿದನು? ಸರಿ ಕೃಷ್ಣ, ಯಾರು ಪ್ರಶ್ನೆ ಉಂಟಾ? ಎಸ್, ಈಗ ಇವತ್ತಿನ ಕನ್ಕ್ಲೂಷನ್ ಎಂತ ಯಾರು ಹೇಳ್ತೀರಿ? ಇವತ್ತಿನ ಕ್ಲಾಸಿನ ಕನ್ಕ್ಲೂಷನ್ ಎಸ್, ಯಾರು ಹೇಳ್ಬೋದು? ಇವತ್ತಿನ ಪಾಠದ ಕನ್ಕ್ಲೂಷನ್ ಎಂತ? ಹ್ಯಾಂಡ್ ರೈಸ್ ಮಾಡಿ. ಎಸ್, ಹರಿಣಿ ಕಕ್ಕೇರಿ ಹೇಳಿ. ಹರೇ ಕೃಷ್ಣ ಪ್ರಭು, ನಮ್ಮ ನೆಲೆಯನ್ನು ಕಂಡುಕೊಳ್ಳುವುದು. ನಮ್ಮ ನೆಲೆಯನ್ನು ಕಂಡುಕೊಳ್ಳುವುದು. ನೆಲೆಯನ್ನು ಕಂಡುಕೊಳ್ಳುವುದು. ಓಕೆ. ಎಸ್, ಮಲ್ಲಿಕಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ನಮಗೆ ಭಗವಂತ ಎರಡು ಕೊಟ್ಟಿದ್ದಾನೆ. ಭೌತಿಕದ ಸೌಕರ್ಯಗಳನ್ನು ಕೊಟ್ಟಿದ್ದಾನೆ, ಮತ್ತೆ ಭಗವಂತನ ಸಾಮ್ರಾಜ್ಯ ಹೋಗ್ಲಿಕ್ಕೆ ಎಲ್ಲ ಬೇಕಾದ ವ್ಯವಸ್ಥೆ, ಗುರುಗಳು, ಎಲ್ಲ ವೈದಿಕ ಸಾಹಿತ್ಯಗಳು ಎಲ್ಲವನ್ನೂ ಕೊಟ್ಟಿದ್ದಾನೆ. ಚಾಯ್ಸ್ ಈಸ್ ಅವರ್ಸ್ ಅಷ್ಟೇ. ಅಲ್ಲಿ ಯಾವ್ದನ್ನ ನಾವು ಮಾಡ್ಕೋಬೇಕು, ನಮ್ಮ ಬುದ್ಧಿ ಉಪಯೋಗಿಸಿ ನಾವು ನೋಡ್ಬೇಕು. ನಮ್ಮ ಭಗವಂತನ ಹತ್ರ ಹೋಗ್ಬೇಕೆ, ಇಲ್ಲೇ ನಾವು ಇಂದ್ರಿಯ ಸುಖ ಪಡಿಬೇಕೆ. ಓಕೆ ಓಕೆ, ಧನ್ಯವಾದ ಧನ್ಯವಾದ. ವೆರಿ ಗುಡ್ ವೆರಿ ಗುಡ್. ಓಕೆ. ಎಸ್, ಗಾಯತ್ರಿ ರಾವ್ ಹೇಳಿ. ಹರೇ ಕೃಷ್ಣ ಗುರುಗಳೇ, ನಾನು ಇಷ್ಟು ವಿವರಣೆ ಕೊಡ್ತಾ ಇರ್ಲಿಲ್ಲ. ಇದೇ ನಂದು ಇದು ಆಗಿತ್ತು ಡೆಫಿನೇಷನ್. ಭಗವಂತ ನಮ್ಗೆ ಎರಡನ್ನು ಕೊಟ್ಟಿದ್ದಾನೆ. ಯಾವ್ದು ಬೇಕು, ಐಹಿಕನ ಆಧ್ಯಾತ್ಮನ ನಾವು ಚೂಸ್ ಮಾಡ್ಕೊಳ್ಳೋದಕ್ಕೆ ಅವನೇ ಮುಕ್ತಿ ಪಥನು ಕೊಟ್ಟಿದ್ದಾನೆ. ನಮ್ಮ ಇಚ್ಛೆ ಪ್ರಕಾರ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅನ್ನೋದು ಗೊತ್ತಾಗಿದೆ. ಈ ಕ್ವಶನ್ ನಾನು ತುಂಬಾ ಮೊದಲು ಕೇಳಿದ್ದೆ. ಭಗವಂತನೇ ನಮ್ಗೆ ಬುದ್ಧಿ ಕೊಡೋದಲ್ವಾ, ಅವನೇ ಮಾಡ್ಸತ್ತಾನೆ ನಮ್ಮ ಹತ್ರ ಕೆಟ್ಟದ್ದು ಒಳ್ಳೇದು ಎಲ್ಲ ಅಲ್ವಾ, ಮತ್ತೆ ಯಾಕೆ ನಮ್ಗೆ ಶಿಕ್ಷೆ ಅಂತ ನಿಮ್ಮ ಹತ್ರ ಕ್ವಶನ್ ಕೇಳಿದ್ದೆ. ಈಗ ಅದರದ್ದು ಉತ್ತರ ಸಿಕ್ಕಿದೆ ಇವತ್ತಿನ ನೋಡಿ. ಎಂತಂದ್ರೆ ಓಕೆ, ಎಸ್, ಧನ್ಯವಾದ. ಹೇಗಂದ್ರೆ ಉತ್ತರ ಎಲ್ಲ ಉಂಟು ಪ್ರಭುಪಾದ ಭಾವಾರ್ಥದಲ್ಲಿ. ನಮ್ಗೆ ಸ್ವಲ್ಪ ಪೇಷನ್ಸ್ ಬೇಕು. ಓಕೆ, ನೆಕ್ಸ್ಟ್ ರಾಜಿ ಮಾತಾಜಿ. ಎಸ್, ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಶುದ್ಧ ಭಕ್ತಿ ಸೇವೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಭಗವದ್ ಧಾಮಕ್ಕೆ ಯಾಕೆ ನಾವು ಹೋಗ್ಬೇಕು, ಯಾಕೆ ಈ ಲೌಕಿಕ ಯಾವ್ದು ಚೂಸ್ ಮಾಡ್ಬೇಕಂತ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಪ್ರಭುಪಾದ್ರ. ಧನ್ಯವಾದ. ಎಸ್, ನೆಕ್ಸ್ಟ್ ಜೀವನ ಚಂದ್ರ. ಎಸ್, ಜೀವನ್ ಚಂದ್ರ ಹರೇ ಕೃಷ್ಣ ಹೇಳಿ. ಒಂದು ನಿಮಿಷ. ಎಸ್, ಜೀವನ್ ಚಂದ್ರ ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ. ಜೀವನ್ ಚಂದ್ರ ಅನ್ಮ್ಯೂಟ್ ಮಾಡ್ಲಿಲ್ವಾ? ಎಸ್, ಜೀವನ್ ಚಂದ್ರ ಅನ್ಮ್ಯೂಟ್ ಮಾಡಿ. ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಶ್ರೀಕೃಷ್ಣ ನಮ್ಗೆ ಎಲ್ಲವೂ ಕೊಟ್ಟಿದ್ದಾನೆ. ನಾವೀಗ ಈ ಭೂಮಿಗೆ ಬಂದಿರುವುದೇ ಅವನ ಸೇವೆ ಮಾಡ್ಲಿಕ್ಕೆ. ನಾವು ಸರಿಯಾದ ಸೇವೆ ಮಾಡ್ಬೇಕು ಅಂತ ತಿಳಿಯಿತು ಪ್ರಭುಜಿ. ಧನ್ಯವಾದ ಧನ್ಯವಾದ. ಎಸ್, ಇಷ್ಟು ತಿಳಿದ್ರೆ ಸಾಕು, ಸಕ್ಸಸ್ ಆಗ್ತದೆ. ಜಯಲಕ್ಷ್ಮಿ ಕೆ ಹೇಳಿ. ಜಯಲಕ್ಷ್ಮಿ ಅವರೇ ಹೇಳಿ. ಪ್ರಬಲವಾದ ಇಚ್ಛೆಯನ್ನು ಇಟ್ಟುಕೊಂಡು ಭಗವಂತನ ಸೇವೆ ಮಾಡಿದ್ರೆ ಭಗವಂತ ಪ್ರಾಪ್ತಿ. ಎಸ್, ವೆರಿ ಗುಡ್. ನೋಡಿ, ನಿಮ್ಗೆ ತುಂಬಾ ಕರೆಕ್ಟ್ ಆಗಿ ಅರ್ಥ ಆಯ್ತು. ಇಂಟೆನ್ಸ್ ಡಿಸೈರ್, ಪ್ರಬಲವಾದ ಇಚ್ಛೆ ಭಗವಂತನ ಸೇವೆಗೆ ಇರ್ಬೇಕಂತೆ. ಎಸ್, ಇದು ಬರ್ಬೇಕು ನಮ್ಗೆ. ಭಕ್ತಿ ಮಾಡ್ತಾ ಇದ್ದೇವೆ, ಇದು ಯಾಕೆ ಬರುವುದಿಲ್ಲ? ನಾವು ಡೈಲಿ ಹೇಗೆಂದ್ರೆ ಮೆಡಿಸಿನ್ ತಗೊಳ್ತಾ ಇದ್ದೇವೆ, ನಾವು ಟೆಂಪರೇಚರ್ ಚೆಕ್ ಮಾಡ್ತಾ ಇರ್ಬೇಕು. ಎಸ್, ಎಷ್ಟು ಬಂತು ಟೆಂಪರೇಚರ್? 104, 103. ಕಡಿಮೆ ಬರ್ಬೇಕು, 98.4ಗೆ ಬರ್ಬೇಕು. ಹಾಗೆ ಇಂಟೆನ್ಸ್ ಡಿಸೈರ್ ಬರ್ಬೇಕು. ಭಕ್ತಿ ಮಾಡ್ತಾ ಇದ್ದೇವೆ, ಯಾಕೆ ಬರುವುದಿಲ್ಲ? ಯಾಕೆ ಭಗವಂತನ ಸೇವೆಗೆ ಬರುವುದಿಲ್ಲ? ಇದು ನಾವು ಯಾವಾಗಲೂ ಯೋಚನೆಯಲ್ಲಿ ಇರಬೇಕು. ಯಾಕೆ ಬರುವುದಿಲ್ಲ, ಯಾಕೆ ಬರುವುದಿಲ್ಲ, ಯಾಕೆ ಇಷ್ಟು ಭಕ್ತಿ ಮಾಡ್ತಾ ಇದ್ದೆ ನಾನು, ಯಾಕೆ ನನಗೆ ಭಗವಂತನ ಸೇವೆಗೆ ಒಳಗಿಂದ ಇಂಟೆನ್ಸ್ ಡಿಸೈರ್ ಬರುವುದಿಲ್ಲ?
ಇದು ನಮ್ಮ ಯಾವಾಗಲೂ. ಎಸ್, ವೆರಿ ಗುಡ್ ಜಯಲಕ್ಷ್ಮಿ ಅವರೇ, ಒಳ್ಳೆ ಪಾಯಿಂಟ್ ಹೇಳಿದಿರಿ. ಎಸ್, ನಾವು ಈಗ ಮುಕ್ತಾಯ ಮಾಡುವ. ವಾಂಛಾ ಕಲ್ಪತರೋ ಅವಿಶ್ಯ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು.